ಮಾವಿನ ಇದು ಉಪ್ಪಿನಲ್ಲಿ ಹಾಕಿದ ಮಾವಿನಕಾಯಿ ಪಲ್ಯ ಮಾಡ್ತಾ ಇದ್ದೆ. ಹೌದಲ್ಲ, ಉಪ್ಪಿನಲ್ಲಿ ಹಾಕಿಟ್ಟಿದ್ದು ಮಾವಿನಕಾಯಿದ ಪಲ್ಯ ಅಲ್ಲ. ಓಕೆ, ಈ ಟೈಮಲ್ಲಿ ಅದಕ್ಕೆ ಉಪ್ಪಿನಲ್ಲಿ ಹಾಕಿಟ್ಟಿದ್ದೇ ಆಗಬೇಕಾ ಅಥವಾ ನಾರ್ಮಲ್ ಕೂಡ? ಟೇಸ್ಟ್ ಬೇರೆ. ಈಗ ಮಾವಿನಕಾಯಿ ಸಿಗುದಿಲ್ಲ ಅಲ್ಲ, ಹಣ್ಣು ಮಾತ್ರ. ಈಗ ಹಣ್ಣು ಸಿಗುದಲ್ಲ. ಓಕೆ, ಇದು ಉಪ್ಪಲ್ಲಿ ಹಾಕಿಟ್ರೆ ತುಂಬಾ ಸಮಯ ಅಂತ ಆಗುದಿಲ್ಲ. ಮಳೆಗಾಲದಲ್ಲಿ ತುಂಬಾ ಟೇಸ್ಟ್ ಆಗಿರ್ತದೆ. ಓಕೆ, ಉಪ್ಪಿನಲ್ಲಿ ಹಾಕಿಟ್ಟಿದ್ದು ನೀವು ಅಂತೂ ರೆಡಿ ತಂದಿದ್ದೀರಾ? ತಂದಿದೆ. ಅದರದ್ದು ಗೊರಟು ಅಲ್ಲ? ಗೊರಟು, ಇದಕ್ಕೆ ಗೊರಟು ಅಂತ. ಓಕೆ, ಈಗ ಒಂದು ಬಾಣಲೆ ತಗೊಳ್ಳುವ. ಹಾಗಾದರೆ ಫಸ್ಟಿಗೆ ಒಲೆ ಉರಿಸಬೇಕು ಅಂತ ಕಾಣುತ್ತಲ್ಲ. ಸ್ವಲ್ಪ ಉಪ್ಪಿರುವ ಕಾರಣ ಇದು ನೀರಿನಲ್ಲಿ ಹಾಕಿ ಇಡಬೇಕು. ಮಾಡುವುದಕ್ಕಿಂತ 1-2 ಗಂಟೆ ಮೊದಲು. ಉಪ್ಪು ಜಾಸ್ತಿ ಉಪ್ಪು ಜಾಸ್ತಿ ಇರ್ತದೆ, ಅದಕ್ಕೋಸ್ಕರ. ಆನಂತರ ನೀರಿನಿಂದ ಹೀಗೆ ತೆಗೆದು ಪಾತ್ರೆಗೆ ಗೊರಟು ಕೂಡ ಹಾಕ್ಬೋದು. ಕೆಲವರಿಗೆ ಗೊರಟೆ ಚೆನ್ನಾಗಿರುತ್ತೆ, ಅದೊಂದು ಊಟಕ್ಕೆ ಸಾಕಾಗ್ತದೆ. ಅದನ್ನ ಹಾಕೊಂಡು ಬಾಯಲ್ಲಿ ಪಟ್ಟಂಗ ಹೊಡಿಯೋದಲ್ಲ. ಮತ್ತೆ ನೀವು ಮನೇಲೆಲ್ಲ ಊಟಕ್ಕೆಲ್ಲ ಕೂರುವಾಗ ಎಲ್ಲರೂ ಒಟ್ಟಿಗೆ ಕೂರುದ ಅಥವಾ ಒಬ್ಬೊಬ್ಬರೇ? ಒಟ್ಟಿಗೆ ಒಟ್ಟಿಗೆ ಕೂರುವಾಗ ಈ ಥರದ್ದೆಲ್ಲ ಜಾಸ್ತಿ. ಮಕ್ಕಳಿಗೆ, ಈಗಿನ ಮಕ್ಕಳಿಗೆ ಅಷ್ಟು ಇಷ್ಟ ಇಲ್ಲ. ಮೊದಲಲ್ಲಾದ್ರೆ ಗಲಾಟೆ ಮಾಡ್ತಾ ಇದ್ರು, ನನಗೆ ಬೇಕು ಅಂತೆಲ್ಲ. ಹೀಗೆ ಇದಕ್ಕೆ ಹಾಕಬೇಕು. ಮತ್ತೆ ಸ್ವಲ್ಪ ನೀರು ಹಾಕಿ. ನೀರು ಹಾಕಬೇಕಾ? ಹಾಂ, ಹಾಕಿ ಸಾಕು. ಅದಕ್ಕೆ ಸ್ವಲ್ಪ ಅದು ಮೆಣಸು ನೋಡಿ, ಖಾರ ಇದ್ರೂ ಟೇಸ್ಟ್ ಆಗ್ತದೆ. ಇದು 2 ಸ್ಪೂನ್ ಹಾಕಿಕೊಳ್ಳುವ. 2 ಸ್ಪೂನ್ ಅಲ್ಲ, ಸ್ವಲ್ಪ ಉಪ್ಪು ಹಾಕಿಕೊಳ್ಳುವ. ಉಪ್ಪಲ್ಲೇ ಇತ್ತಲ್ಲ? ಇತ್ತು, ಆದ್ರೆ ನೀರಲ್ಲಿ ಹಾಕಿಟ್ಟಿದ್ದೇವಲ್ಲ, ಹಾಗಾಗಿ. ಅಂದ್ರೆ ಕೆಲವು ಮಾವಿಗೆ ತುಂಬಾ ಉಪ್ಪಿರ್ತದೆ, ನೋಡ್ಕೊಂಡು ಸ್ವಲ್ಪ ಉಪ್ಪು ಕಡಿಮೆ ಆಗಿದೆ, ಹಾಗಾಗಿ ಸ್ವಲ್ಪ ಹಾಕ್ಕೊಳ್ಳು. ಮತ್ತೆ ಮೇನ್ ಆಗಿ ಇದಕ್ಕೆ ಬೆಲ್ಲ ಹಾಕ್ಬೇಕಂದ್ರೆ, ಇಲ್ಲದ್ರೆ ಅದು ಹುಳಿ ಇರ್ತದೆ. ಸ್ವಲ್ಪ ಸ್ಪೂನ್ ಬೆಲ್ಲ ಹಾಕಿದ್ರೆ ಅದು ಹುಳಿ ರುಚಿ ಹೋಗ್ತದೆ. ಬೆಲ್ಲ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ, ಟೇಸ್ಟ್ ಕೂಡ ಜಾಸ್ತಿ. ಸ್ವಲ್ಪ ಜಾಸ್ತಿ ಬೆಲ್ಲ ಹಾಕ್ತೇವೆ ನಾವು. ಅಡುಗೆಗೆ ಜಾಸ್ತಿ ಬೆಲ್ಲ ಹಾಕಿದಷ್ಟು ಟೇಸ್ಟ್ ಚೆನ್ನಾಗಿ ಬರುತ್ತೆ. ಸ್ವಲ್ಪ ಪಾಕದ ಹಾಗೆ ಆಗ್ತದೆ ಅದೊಂದು ಟೈಪ್. ಮಾವಿನ ಗೊರಟಿಗೆ ಬೆಲ್ಲ ಉಪ್ಪೆಲ್ಲ ಎಳೆದು ಸ್ವಲ್ಪ ಹೊತ್ತು ಮುಚ್ಚಿಡ್ಬೇಕು. ಇದನ್ನು ಮುಚ್ಚಿಡ್ಬೇಕಾ? ಮಿಕ್ಸ್ ಮಾಡಬೇಕು ಅಂತಿಲ್ಲ? ಏನಿಲ್ಲ, ಹಾಗೆ ಮುಚ್ಚಿಟ್ರೆ 5 ನಿಮಿಷ ಬೇಗ ಬೇಯ್ತದೆ. 5 ನಿಮಿಷ ಬೇಯ್ತಲ್ಲ? ಎಸ್ ಮ್ಯಾಮ್, ಹೇಳಿ. ಈಗ ಮಳೆಗಾಲದ ಟೈಮಲ್ಲಿ ಆರೋಗ್ಯಕರವಾದಂತಹ ಮನೆಯಲ್ಲೇ ಸಿಗುವಂತಹ ಇದನ್ನೆಲ್ಲ ಅಡುಗೆ ಎಲ್ಲ ಮಾಡ್ತಿದ್ದೀರಾ, ಜೊತೆಗೆ ಏನೇನು ಟೈಮ್ ಹೇಗೆ ಸ್ಪೆಂಡ್ ಮಾಡ್ತಿದ್ದೀರಾ? ನಾನು ನಮ್ಮ ವಿಟ್ಲದಲ್ಲಿ ಸ್ಕೂಲಲ್ಲಿ ಟೀಚರ್ ಆಗಿದ್ದೀರಲ್ಲ? ವಿಠಲ್ JSS ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಅಂತೇಳಿ, ಅಲ್ಲಿ ಹಿಂದಿ ಟೀಚರ್ ಆಗಿದ್ದೀರಲ್ಲ? ಓ, ನೀವು ಹಿಂದಿ ಹೇಳಿಕೊಡ್ತಾ ಇದ್ದೀರಲ್ಲ? ಹಿಂದಿ ಟೀಚರ್. ಓಕೆ. ನಾರ್ಮಲ್ ಆಗಿ ಮಕ್ಕಳಿಗೆಲ್ಲ ಈಗ ರಜೆ ಉಂಟು ಕೆಲವು ಟೈಮಲ್ಲಿ, ಆವಾಗ ನೀವೇನಾದರೂ ಸ್ಪೆಷಲ್ ಆಗಿ ಮಕ್ಕಳಿಗೆ ಅಡುಗೆದ್ದೆಲ್ಲ ಹೇಳ್ಕೊಡೋದು ಆ ಥರದ್ದು ಏನಾದ್ರು ಉಂಟಾ? ಅಡುಗೆ ಏನಾದರೂ ಪಾಠದಲ್ಲಿ ಏನಾದರೂ ಅದರ ವಿಷಯಗಳು ಬಂದರೆ ಹೇಳಿಕೊಡ್ತೇನೆ. ಇವಾಗಿನ ಮಕ್ಕಳೆಲ್ಲ ಅದೇ ಈಗಿನ ಟ್ರೆಂಡಿಗೆ ತಕ್ಕಂಗೆ ಊಟ ಅದೆಲ್ಲ ಮಾಡೋದು. ನೀವು ಏನು ಹೇಳ್ತೀರಾ? ಅಂದರೆ ಈ ಥರದ ಕೆಲವೊಮ್ಮೆ ಹೀಗೆ ಅವರಿಗೆ ಸಜೆಷನ್ ಕೊಡ್ತೇನೆ, ಈ ಥರ ನೀವು ಊಟ ಮಾಡ್ಬೋದು, ಈ ಥರ ಒಳ್ಳೆ ತಿಂಡಿಗಳನ್ನು ಮನೆಯಲ್ಲಿ ಮಾಡ್ಬೋದು ಅಂತ ಹೇಳ್ತೇನೆ. ನಾರ್ಮಲಿ ಚಿಕ್ಕ ಮಕ್ಕಳು ಅಂತ ಹೇಳಿರುವಾಗ ಇರುತ್ತೆ ಮಾವಿನ ಹಣ್ಣು ಇದೆಲ್ಲ ತಿನ್ನುವಂಥ ಈ ಅಭ್ಯಾಸ. ಹಣ್ಣೆಲ್ಲ ತಿಂತಾರೆ, ಆದರೆ ಈ ಥರ ಕಾಯಿ ಪಲ್ಯ ಎಲ್ಲ ಮಾಡಿದರೆ ಯಾರು ತಿನ್ನೋದು ಅಪರೂಪ ಅಲ್ಲ? ಓಕೆ. ನಾರ್ಮಲ್ ಆಗಿ ಈಗ ಮಕ್ಕಳು ಹೊರಗಡೆ ತಿನ್ನುತ್ತೇನೆ ಈಗ ಮನೆಯಲ್ಲೇ ಸಿಗುವಂಥದ್ದು. ಪೇರೆಂಟ್ ಎಲ್ಲ ಹೇಳಿದರೆ ಈ ಥರ ಹೆಲ್ದಿ ಆಗಿರೋದನ್ನು ತಿನ್ನಬೇಕು ಅಂತ, ಅಥವಾ ಟೀಚರ್ಸ್ ಎಲ್ಲ ಹೇಳಿದರೆ ಅವರು ಫಾಲೋ ಮಾಡಿ. ಈಗ ಗಮನಿಸ್ಬೋದು ನಾವು, ಈಗ ಚಿಕ್ಕ ಚಿಕ್ಕ ಏಜ್ನಲ್ಲೆಲ್ಲ ಆರೋಗ್ಯ ಸಮಸ್ಯೆಗಳೆಲ್ಲ ಬರುತ್ತೆ. ಹಾಗಾಗಿ ನಾವು ಈ ಥರದ ಫುಡ್ಗಳಿಗೆ ಫುಡ್ ಮನೆಯಲ್ಲಿ ಹೆಲ್ದಿ ಫುಡ್ ಮಾಡಿ ಕೊಟ್ಟರೆ ಅವರು ತಿಂತಾರೆ. ಬೆಂದಿದ್ದ ನೋಡುವ. ಆಫ್ ಮಾಡೋದು ಬೇಡಲ್ಲ? ಬೇಡಲ್ಲ. ಆಲ್ಮೋಸ್ಟ್ ಬೆಂದಿದೆ ಇದು. ಅದಕ್ಕೆ ಸ್ವಲ್ಪ ಕಾಯಿ ತುರಿ ಹಾಕುವ. ತೆಂಗಿನಕಾಯಿ ಹಾಕಿದ್ರಲ್ಲ? ಕಾಯಿ ತುರಿ ಹಾಕಿ ಚಂದ ಮಾಡಿ ಮಿಕ್ಸ್ ಮಾಡುವ. ಹಾಗೆ ಬೇಯ್ತಾ ಇರಲ್ಲ? ಸಣ್ಣದಲ್ಲಿ ಬೇಯ್ತಾ ಇರಲಿ. ಆಗ ಒಂದು ಒಗ್ಗರಣೆ ರೆಡಿ ಮಾಡುವ. ಸ್ವಲ್ಪ ಸ್ಲೋ ಇಡಲಾ? ಹಾಂ, ಇದು ಕಾಯಿ ಹಾಕಿದ ತಕ್ಷಣ ನೋಡಿ ನೀರೆಲ್ಲ ಸ್ವಲ್ಪ ಆರಿದಲ್ಲ? ಹೌದು. ಜಾಸ್ತಿ ಕಾಯಿ ಕೂಡ ಹಾಕಿಲ್ಲ ನೋಡಿ, ಅದು ಸ್ವಲ್ಪ ಹಾಕಿದ, ಅದು ಕೂಡ ಅದೇ ನೀರು ಬೇಗ. ಇದಿಷ್ಟು ಡ್ರೈ ಆಗಬೇಕಾ? ಅದು ಡ್ರೈ ಆದರೆ ಒಳ್ಳೆಯದು, ಹೀಗೆ ಪಲ್ಯದ ರೀತಿಯಲ್ಲಿ ಚೆನ್ನಾಗಿರುತ್ತಲ್ಲ. ಇದಾಯ್ತು ಈಗ. ಆಗಿದಲ್ಲ? ಆಫ್ ಮಾಡೋದಾ? ಇರಲಿ, ಅದರ ಒಂದು ಒಗ್ಗರಣೆ ಮಾಡುವ ಇದಕ್ಕೆ. ಓಕೆ. ಆಚೆ ಕಡೆ ಸ್ವಲ್ಪ
ಎಣ್ಣೆ ಹಾಕ್ಕೊಡ. ಹ್ಞೂ ಇದಕ್ಕೆ ಸಾಸಿವೆ ಮತ್ತು ಬೆಳ್ಳುಳ್ಳಿ. ಸಾಸಿವೆ, ಬೆಳ್ಳುಳ್ಳಿ, ಮೆಣಸು. ಮೆಣಸಲ್ಲ. ಇದು ಪಕ್ಕ ಒಗ್ಗರಣೆ ಅಲ್ಲ. ಕೆಲವರೆಲ್ಲ ಏನು ಜೀರಿಗೆ ಹಾಕ್ತಾರೆ ನೋಡಿ. ಈ ಥರದ್ದಕ್ಕೆಲ್ಲ ಬೆಳ್ಳುಳ್ಳಿ ಒಗ್ಗರಣೆ ಚೆನ್ನಾಗಿದೆ. ಬೆಳ್ಳುಳ್ಳಿ ಒಗ್ಗರಣೆ ಮತ್ತು ಸಾಸಿವೆ ಕೂಡ ಇದ್ರೂ ಕೂಡ ಚೆನ್ನಾಗಿರುತ್ತಲ್ಲ. ಆಗಿದೆ ಅಂತ ಕಾಣ್ತದೆ. ಅದಕ್ಕೆ ಒಂದೆರಡು ಬೇವಿನ ಸೊಪ್ಪು ಹಾಕಿ ಓಕೆ ಆಯ್ತು. ಪಲ್ಯಕ್ಕೆ ಹಾಕುವ. ಹಾಕೊಂಡು ಈಗ ಹಾಂ, ಆಫ್ ಮಾಡಿ. ಪಲ್ಯಕ್ಕೆ ಹಾಕಿ ನಾವು ಹೀಗೆ ಮಾಡ್ತೇವೆ ಒಮ್ಮೆ. ಹಾಂ ಹೌದು, ಸೌಟಿಗೆ ಹಾಕಿ ಅದು ಚೆನ್ನಾಗಿರುತ್ತೆ. ಒಮ್ಮೆ ಮಿಕ್ಸ್ ಮಾಡಿ. ಈಗ ಮಾವಿನಕಾಯಿ ಪಲ್ಯ ರೆಡಿ ಆಗಿದೆ. ರೆಡಿ ಆಗಿದೆಯಲ್ಲ ನೋಡಿ. ಈಗ ಫುಲ್ಲಾಗಿ ಡ್ರೈ ಆಗಿ ಚೆನ್ನಾಗಿ ಬಂದಿದೆಯಲ್ಲ. ಹೌದು. ಓಕೆ, ಇನ್ನೂ ಸರ್ವ್ ಮಾಡೋದಲ್ಲ. ಹೌದು. ಓಕೆ ಓಕೆ ಓಕೆ. ಬಿಸಿ ಬಿಸಿ ಮಾವಿನಕಾಯಿ ಪಲ್ಯ ರೆಡಿ ಆಗಿದೆ ನಿಮಗೆ. ಮಾವಿನಕಾಯಿಯ ಪಲ್ಯ ರೆಡಿ ಅಲ್ಲ. ಉಪ್ಪಲ್ಲಿ ಹಾಕಿಟ್ಟದ ಮಾವಿನಕಾಯಿ ಅಲ್ಲ. ಓಕೆ, ಟೆಸ್ಟ್ ನೋಡಲ್ಲ ಹಾಗಾದ್ರೆ ಈಗ. ಓಕೆ, ಸರ್ವಮಂಗಲಮಯ ಸಾಕಾಗುವಂತಹ ಏನು ಉಪ್ಪಲ್ಲಿ ಹಾಕಿದ ಮಾವಿನಕಾಯಿಯ ಪಲ್ಯ ಅಂತೂ ರೆಡಿ ಮಾಡಿ ಕೊಟ್ಟಿದ್ದಾರೆ. ನಾನಂತೂ ಟೇಸ್ಟ್ ಮಾಡೋಕ್ಕೆ ಕಾಯ್ತಿದ್ದೀನಿ. ನಾನು ಟೇಸ್ಟ್ ಮಾಡೋಕ್ಕೆ ಮುಂಚೆ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೋಬೋದು. ಉಪ್ಪಿನಲ್ಲಿ ಹಾಕಿದ ಮಾವಿನಕಾಯಿಯ ಪಲ್ಯ. ಮೊದಲಿಗೆ ಉಪ್ಪಿನಲ್ಲಿ ಹಾಕಿದ ಮಾವಿನಕಾಯಿಯನ್ನು ಸಣ್ಣಗೆ ಹೆಚ್ಚಿ ಬೇರೆ ನೀರಿನಲ್ಲಿ 2 ಗಂಟೆಗಳ ಕಾಲ ನೆನೆಸಿಡಿ. ನಂತರ ಸೋಸಿ ತೆಗೆದು 2 ಚಮಚದಷ್ಟು ಮೆಣಸಿನ ಪುಡಿ, ಸ್ವಲ್ಪ ಉಪ್ಪು, 3 ರಿಂದ 4 ಚಮಚದಷ್ಟು ಬೆಲ್ಲ ಹಾಕಿ ಬೇಯಿಸಿ. ಆ ನಂತರ 1 ಕಪ್ ತೆಂಗಿನ ತುರಿ ಹಾಕಿ ಬೆರೆಸಿಕೊಳ್ಳಿ. ಕೊನೆಯಲ್ಲಿ ಸ್ವಲ್ಪ ಎಣ್ಣೆ ಬಿಸಿ ಮಾಡಿಕೊಂಡು ಸಾಸಿವೆ, ಬೆಳ್ಳುಳ್ಳಿ, ಒಣಮೆಣಸು, ಕರಿಬೇವು ಹಾಕಿ ಒಗ್ಗರಣೆ ಮಾಡಿಕೊಂಡರೆ ಮಾವಿನಕಾಯಿಯ ಪಲ್ಯ ಸವಿಯಲು ಬಲು ರುಚಿ. ಎಸ್ ಮ್ಯಾಮ್, ಅಡುಗೆ ಅಂತೂ ರೆಡಿಯಾಗಿದೆ. ಇನ್ನು ಟೇಸ್ಟ್ ಮಾಡಲಿಕ್ಕೆ ಬಾಕಿಲ್ಲ. ಫಸ್ಟಿಗೆ ನಾವು ಯಾವುದು ಪಲ್ಯ ನೋಡುವಲ್ಲ. ಯಾವುದು ಇದಕ್ಕೆ ಹೆಸರು ಹೇಳಿದ್ದು ಪೊಟ್ಟಲ್ಲ, ಹಲಸಿನ ಕಾಯಿಯ ಪೊಟ್ಟನ್ನು ನೋಡುವ. ಟೇಸ್ಟ್ ತಗೊಂಡು ಚೆನ್ನಾಗಿ ಬಂದಿದೆ ಮ್ಯಾಮ್. ನಾರ್ಮಲಾಗಿ ನಾವು ಹಲಸಿನದು ಬೀಜವನ್ನೆಲ್ಲ ನಾವು ಈಗ ಬಾಕಿದ ಇದಕ್ಕೆಲ್ಲ ಹಾಕ್ತೇವೆ, ಮತ್ತು ಇದಕ್ಕಿಂತ ಕೂಡ ಮಿಕ್ಸ್ ಮಾಡಿದಾಗ ಚೆನ್ನಾಗಿ ಬರುತ್ತೆ. ಮತ್ತು ನಾವು ಹಲಸಿನ ಸೋಳೆ ಕೂಡ ಹಾಗೆ ಸಿಕ್ಕಿದಾಗ ಚೆನ್ನಾಗಿ ಬರುತ್ತೆ. ಈಗ ಎರಡನೇ ಡಿಶ್ ಮಾವಿನ ಪಲ್ಯ. ಪಲ್ಯ ಅಲ್ಲ, ಇದು ಉಪ್ಪಲ್ಲಿ ಹಾಕಿಟ್ಟಿದ್ದಲ್ಲ. ಈಗೂ ತಿನ್ಬೋದಲ್ಲ? ತಿನ್ಬೋದು. ಓಕೆ. ಇದು ಹಾಕೋದು ಮ್ಯಾಮ್. ನೀವು ಇದಕ್ಕೆ ಬೆಲ್ಲ ಹಾಕಿದ ಕಾರಣ ಹಣ್ಣು ಮಾವಿನಕಾಯಿ ಹಾಕಿದಾಗ ಕಾಣ್ತಂದಲ್ಲ, ಮತ್ತು ಗೊತ್ತೇ ಆಗಲ್ಲ ಉಪ್ಪಲ್ಲಿ ಹಾಕಿಟ್ಟಿದ್ದು ಅಂತ ಗೊತ್ತಾಗಲ್ಲ. ಇದು ಚೆನ್ನಾಗುಂಟು. ಇದು ಕೂಡ ನಾವು ಊಟಕ್ಕೆಲ್ಲ ತಗೊಳ್ಬೋದಲ್ಲ. ಚೆನ್ನಾಗಿದೆ, ಟೇಸ್ಟಿಯಾಗಿ ಬಂದಿದೆ. ಅದೊಂದು ಹಳೆ ಕಾಲದ ಡಿಶ್ ಅಂತ ಹೇಳಿದ್ರಿ. ಇವಾಗಿನ ಮಳೆಗಾಲಕ್ಕೆ ಒಳ್ಳೆಯದಾಗುತ್ತೆ. ಬಿಸಿ ಬಿಸಿಯಾಗಿ ಈ ಥರದೆಲ್ಲ ಇದ್ದರೆ ಗಮ್ಮತ್ತು ಖಾಲಿ ಮಾಡ್ಬೋದಲ್ಲ. ಹೇಗೆ ಅನ್ನಿಸ್ತು ನಿಮಗೆ? ತುಂಬ ಖುಷಿ ಆಯಿತು ಇಲ್ಲಿ ಬಂದು. ಖುಷಿ ಆಯ್ತಲ್ಲ? ನಮಗೆ ಖುಷಿ ಆಯಿತು. ಅಂದರೆ ಹಳೆ ಕಾಲದ ಡಿಶ್ಗಳನ್ನೆಲ್ಲ ಇವಾಗಿನ ಜನ್ರೇಷನ್ಗೆ ಹೇಳಿಕೊಡು ಅಂತ ಹೇಳಿದರೆ ಅದು ಕೂಡ ಖುಷಿಯೇ. ಹಾಗಾಗಿ 2 ಡಿಶ್ ಕೂಡ ಚೆನ್ನಾಗಿ ಬಂದಿದೆ, ಟೇಸ್ಟಿಯಾಗಿ ಬಂದಿದೆ. ನಮಗೆ ಒಂದು ಕಾರ್ಯಕ್ರಮ ಒಂದು 2 ಡಿಶ್ ಹೇಳ್ಕೊಡೋದಕ್ಕೆ ನಿಮಗೆ ಖುಷಿಯಾಗಿ ಸಂತೋಷ್ ರೈಸ್ ಮಿಶ್ರ ಅವರ ಡಬಲ್ ಸ್ಟಾರ್ ಅವಲಕ್ಕಿ ಹಾಗೂ ಕುಶಲಕ್ಕಿ ಇವರ ಕಡೆಯಿಂದ ಒಂದು ಚಿಕ್ಕ ಗಿಫ್ಟು, ಜೊತೆಗೆ ನಾನಾ ಮಸಾಲ ಇವರ ಕಡೆಯಿಂದ ಕೂಡ ಒಂದು ಚಿಕ್ಕ ಗಿಫ್ಟು. ಓಕೆ, ಥ್ಯಾಂಕ್ ಯು. ಓಕೆ, ಸರ್ವಮಂಗಲಮಯ ಸಾಕಾಗಿರುವಂತಹ ಮಾವಿನಕಾಯಿಯ ಉಪ್ಪಲ್ಲಿ ಹಾಕಿದ ಮಾವಿನಕಾಯಿಯ ಪಲ್ಯ ಮತ್ತು ಸ್ಪೆಷಲ್ಲಾಗಿ ಹಲಸಿನಕಾಯಿಯ ಪೊಟ್ಟ ಎರಡು ಕೂಡ ಚೆನ್ನಾಗಿ ಮಾಡಿದ್ದಾರೆ, ಟೇಸ್ಟಿಯಾಗಿ ಮಾಡಿದ್ದಾರೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಅಂತ ಹೇಳ್ತಾ ಇದನ್ನು ಸಂಚಿಕೆ ನೈಟ್ ಇದ್ದೇವೆ. ನಮಸ್ಕಾರ. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ.